ಮಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಮನೆ ಆವರಣಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಇನ್ಸ್ಪೆಕ್ಟರ್ ಪುತ್ರನ ಸೈಕಲ್ ಕಳವು ಪ್ರಕರಣಕ್ಕೆ ಸಂಬಂಧಿಸಿ 3 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ನಿವಾಸಿ ಹನುಮಂತ, ಶಿವಮೊಗ್ಗದ ಮಂಜುರಾಜ್, ಮಂಗಳೂರಿನ ಖುದ್ದಾರ್ ನಿವಾಸಿ ಶಂಕರ್ ಶೆಟ್ಟಿ ಬಂಧಿತರು. ಇನ್ನು ಸುಮಾರು 3 ಲಕ್ಷ ಮೌಲ್ಯದ 9 ಸೈಕಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಸಾರ್ವಜನಿಕರು ಮನೆಯ ಕಾಂಪೌಂಡ್ನಲ್ಲಿಯೇ ಒಳಗೆ ವಾಹನಗಳನ್ನು ನಿಲ್ಲಿಸಬೇಕು. ಇನ್ನು ಮನೆಯ ಮುಂದೆ ಮುಂಜಾಗ್ರತಾ ಕ್ರಮವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಅಂತ ಹೇಳಿದರು. ನಮ್ಮ ಪೊಲೀಸ್ ಅಧಿಕಾರಿ ಮಗನಿಗೆ ಸೇರಿದಂಥ ಒಂದು ಸೈಕಲ್ ಕಳ್ಳತನ ಆಗಿತ್ತು. ಅದನ್ನು ನಮ್ಮ ಬರ್ಕೆ ಪೊಲೀಸ್ ಇನ್ಸ್ಪೆಕ್ಟ್ರು ಆ ಪ್ರಕರಣವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಮತ್ತು ಆರೋಪಿಗಳೇನಿದ್ದಾರೆ ಇವರೆಲ್ಲ ಮೂಲತಃ ಹಿರೇಕೆರೂರು, ಶಿವಮೊಗ್ಗ, ಮತ್ತು ಒಬ್ಬ ಆರೋಪಿ ಇಲ್ಲಿ ಮಂಗಳೂರಿನಲ್ಲಿದ್ದಾನೆ. ಇವರು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಂಪ್ಲಾಯೀಸು. ಸೊ ಅವ್ರುಗಳಿಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಮತ್ತು ಈ ಇಸ್ಪೀಟ್ ಆಡೋವಂಥ ಅಭ್ಯಾಸ ಇದೆ. ಆ ಅಭ್ಯಾಸಕ್ಕೆ ಹಣ ಇಲ್ದಿರೋಂಥ ಸಂದರ್ಭದಲ್ಲಿ ಮನೆ ಮುಂದೆ ನಿಲ್ಲಿಸಿರುವಂಥ ಸೈಕಲ್ಗಳನ್ನ ತೊಗೊಂಡ್ಬಿಟ್ಟು ತುಂಬ ಚೀಪಾಗಿ, ಅಂದರೆ 15-20 ಸಾವಿರ ರೂಪಾಯಿ ಬರ್ತಿರುವಂಥ ಚೀಪ್ ಸೈಕಲ್ಗಳನ್ನು 500 ರೂಪಾಯಿ, 1000 ರೂಪಾಯಿಗೆಲ್ಲ ಮಾರಾಟ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಸುಮಾರು 3 ಲಕ್ಷ ಮೌಲ್ಯದ 9 ಸೈಕಲ್ಗಳನ್ನು, 2ರಿಂದ 3 ಲಕ್ಷ ರೂಪಾಯಿ ಮೌಲ್ಯದ 9 ಸೈಕಲ್ಗಳನ್ನು ನಾವು ಈ ಒಂದು ಪ್ರೋಸೆಸ್ಸಲ್ಲಿ ಪತ್ತೆ ಮಾಡ್ಕೊಂಡಿದ್ದೀವಿ. ಮತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ತಮ್ಮ ಮನೆ ಮುಂದೆ ವಾಹನಗಳನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಒಳಗಡೆ ನಿಲ್ಲಿಸುವಂಥದ್ದು ಮತ್ತು ಪ್ರಾಪರಾಗಿ ಲಾಕ್ ಮಾಡುವಂಥದ್ದು ಮಾಡಬೇಕಾಗತ್ತೆ. ಯಾಕಂದರೆ ಭಾಳಷ್ಟು ಜನ ನಮ್ಮ ಮನೆ ಮುಂದೆ ಯಾರು ಬರ್ತಾರೆ ಅಂತಂದು ಸೈಕಲ್ಗಳಿರ್ಬೋದು, 2 ವೀಲರ್ಗಳಿರ್ಬೋದು, ಮತ್ತು ಬೇರೆ ಬೇರೆ ವ್ಯಾಲ್ಯೂಬಲ್ಸ್ನೆಲ್ಲ ಅಲ್ಲೇ ಹೊರಗಡೆ ಬಿಟ್ಟಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಎಲ್ಲೆಲ್ಲಿ ಸಾರ್ವಜನಿಕರು ಸ್ವಲ್ಪ ಅಪಾರ್ಟ್ಮೆಂಟು 3-4 ಬಿಲ್ಡಿಂಗ್ ಇರುವಂಥದ್ದು, ಈವನ್ ಐಸೋಲೇಟೆಡ್ ಬಿಲ್ಡಿಂಗ್ಗಳಲ್ಲಿ ಇವಾಗ ಪ್ರತಿ ಮನೆಗಳಲ್ಲೂ ನೀವು CCTV ಹಾಕ್ಸ್ಕೊಂಡ್ರೆ ತಪ್ಪೇನಿಲ್ಲ. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಾವುಗಳು ಕೂಡ ಕೈಗೊಳ್ಳಬೇಕು ಅಂತ ನಾನು ಕೋರ್ಕೊಳ್ತೀನಿ.